2019ರಿಂದ ಕೋವಿಡ್ ಕಾರಣದಿಂದಾಗಿ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಕಡಿಮೆಯಾಗಿದ್ದು ಸಹಜವಾಗಿಯೇ ದೇಗುಲದ ಆದಾಯವು ಕಡಿಮೆಯಾಗಿದೆ. ಪ್ರಸ್ತುತ ಇರುವ ಪಾರ್ಕಿಂಗ್ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಣೆ ಮಾಡುವುದರಿಂದ ದೇವಸ್ಥಾನಕ್ಕೆ ಬರುವ ಯಾತ್ರಿಕರ ವಾಹನಗಳಿಗೆ ವಾಹನ ನಿಲುಗಡೆ ಮಾಡಲು ಸಮಸ್ಯೆ ಉದ್ಭವಿಸುವುದಿಲ್ಲ ಎನ್ನುವ ನಂಬಿಕೆ ಇರುವುದರಿಂದ ಅಂದಾಜು 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಬಹುಮಹಡಿ ಪಾರ್ಕಿಂಗ್ ಯೋಜನೆಯನ್ನ ಸದ್ಯಕ್ಕೆ ಕೈಬಿಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇವೆ ಎಂದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಕೆರಾಟಿ ಹೇಳಿದ್ದಾರೆ. ಅವರು ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ವಾರ್ಷಿಕವಾಗಿ ದೇಗುಲಕ್ಕೆ 10 ರಿಂದ 12 ಕೋಟಿ ರೂಪಾಯಿ ಆಸುಪಾಸಿನಲ್ಲಿ ಆದಾಯವಿದ್ದು ಇತ್ತೀಚಿನ ವರ್ಷಗಳಲ್ಲಿ ಈ ನಿರೀಕ್ಷಿತ ಆದಾಯವು ಬಾರದಿರುವುದರಿಂದ ದೈನಂದಿನ ನಿರ್ವಹಣೆ, ಸಂಬಳ, ಶೈಕ್ಷಣಿಕ ಚಟುವಟಿಕೆ ಮುಂತಾದ ಮೂಲಭೂತ ವೆಚ್ಚಗಳನ್ನು ಭರಿಸಬೇಕಾದ ಅನಿವಾರ್ಯತೆಯೂ ಇದೆ. ದೇವಸ್ಥಾನದ ಕಾದಿರಿಸಿದ ನಿಧಿಯ 50% ಹಣವನ್ನು ಬಹುಮಹಡಿ ಪಾರ್ಕಿಂಗ್ ಯೋಜನೆಗೆ ಬಳಸುವುದರಿಂದ ದೇವಸ್ಥಾನದ ಮೂಲಭೂತ ಸೌಕರ್ಯದ ಯೋಜನೆಗಳ ನಿರ್ವಹಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳಾಗುವುದರಿಂದ ಸದ್ಯಕ್ಕೆ ಈ ಯೋಜನೆಯನ್ನ ಮುಂದಕ್ಕೆ ಹಾಕಿ ದಾನಿಗಳು ಯಾರಾದರೂ ಈ ಯೋಜನೆಯ ವೆಚ್ಚವನ್ನು ಭರಿಸುವ ಆಸಕ್ತಿ ತೋರಿದ್ದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳುವಂತೆ ಮನವಿಯನ್ನ ಮಾಡಲಾಗುವುದೆಂದು ಹೇಳಿದರು. ನಮ್ಮಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳು ಯಾವುದೆಂದರೆ ಒಳಚರಂಡಿ ವ್ಯವಸ್ಥೆ ಒಂದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ. ನಮ್ಮ ಕೊಲ್ಲೂರಿನ ಆಸುಪಾಸು ಇರುವಂಥ ವಾಣಿಜ್ಯ ಕಟ್ಟಡಗಳು, ಹೋಟೆಲ್, ಅಂಗಡಿ, ಮನೆ ಇವುಗಳ ಕನೆಕ್ಷನ್ ಅದಕ್ಕೆ ಕೊಟ್ಟಿದ್ದಾರೆ. ಇವಾಗ ಯಾವುದೇ ಒಂದು ಕಲುಷಿತ ನೀರು ಪ್ರಸಿದ್ಧವಾದಂಥ ಸೋಪಾನಕ್ಕೆಲ್ಲ ಸೇರ್ತಾ ಇಲ್ಲ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀವಿ. ಮತ್ತೆ ಇನ್ನೊಂದು ಕುಡಿಯುವ ನೀರಿನ ವ್ಯವಸ್ಥೆ. ಎಷ್ಟು ನದಿ ಮೂಲ ಇದ್ರೂ ಕೂಡ ಬೇಸಿಗೆನಲ್ಲಿ ಕುಡಲಿಕ್ಕೆ ನೀರಿನ ಸಮಸ್ಯೆಗಳಿತ್ತು ಈ ಭಾಗದಲ್ಲಿ ಕೂಡ. ಆ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಪೂರ್ಣಗೊಂಡಿದ್ದು ಈ ಕೊಲ್ಲೂರು ಭಾಗದಲ್ಲಿ ಹೆಚ್ಚಿನ ಒಂದು 90% ಮನೆಯವರು ಅದರ ಕನೆಕ್ಷನ್ ತಗೊಂಡಿದ್ದಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನವನ್ನ ನಮ್ಮೂರಿನವರೇ ಆದ ಪ್ರಮುಖ ದಾನಿಗಳು ಕೃಷ್ಣಮೂರ್ತಿ ಮಣಿರು ಅವರ ಕೊಡುಗೆ ಅದು. ಸುಮಾರು ಒಂದು 2 ಕೋಟಿಗೂ ಮೀರಿದಂಥ ವೆಚ್ಚದಲ್ಲಿ ವಾಸ್ತು ಪ್ರಕಾರ ದೇವಸ್ಥಾನ ಹೇಗಿರಬೇಕು ಅನ್ನೋ ಒಂದು ವಿಧಾನದ ಪ್ರಕಾರವಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಮೊನ್ನೆ ಶಿಲಾನ್ಯಾಸ ಮಾಡಿದ್ದೀವಿ. ಆ ವಿಚಾರವನ್ನು ನಿಮ್ಮೆಲ್ಲರೂ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಬ್ರಹ್ಮರಥದ ನಿರ್ಮಾಣಕ್ಕೆ ಊರಿನ ಪ್ರಮುಖರು ನಮ್ಮ ಕಮಿಟಿ ಬಂದವಾಗ ನಮಗೆ ಒಂದು ಮನವಿ ಕೊಟ್ಟಿದ್ರು. ಆ ಮನವಿಯನ್ನು ಸ್ವೀಕರಿಸಿದ ನಾವು ಆರ್.ಎನ್. ಶೆಟ್ಟರ್ ಮಗ ಪ್ರಮುಖ ದಾನಿಯಾದಂಥ ಸುನಿಲ್ ಶೆಟ್ಟರನ್ನು ಭೇಟಿ ಮಾಡಿದ್ವಿ. ನಾವು ಕಮಿಟಿಯವರು ನಾನು ಕೂಡ ಭೇಟಿ ಮಾಡಿದ್ದೇವೆ ಬೆಂಗಳೂರಿನಲ್ಲಿ. ನಮ್ಮ MLA ಅವರು ಕೂಡ ಅವರ ಜೊತೆಗೆ ಮಾತಾಡಿದರು. ಅವರು ಅದನ್ನು ಒಪ್ಪಿ ಈ ಹಿಂದೆ ಇರುವಂಥ ರಥ, ಅದರ ಅಳತೆ, ಪ್ರಮಾಣ, ಎತ್ತರ, ಅಗಲ, ಅಲ್ಲಿರುವಂಥ ಕೆತ್ತನೆಗಳು ಅದಕ್ಕನುಗುಣವಾಗಿ ಮಾಡಿಕೊಡಲು ನಿರ್ಧರಿಸಿ ಮುಂದೆ ಬಂದು ಅದು ಕೂಡ ಮೊನ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಅವ್ರಿಗೂ ಮತ್ತು ನಮಗೊಂದು ಅಗ್ರಿಮೆಂಟ್ ಅದಾಗಿದೆ. ದಾನಿಗಳಿಗೂ ಮತ್ತು ಶಿಲ್ಪಿಗಳಿಗೂ ನಡೆಯುವ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ. ಈ ಹಿಂದೆ ಇರುವ ರಥದ ಮಾದರಿನಲ್ಲೇ ನಿರ್ಮಾಣ ಮಾಡಿಕೊಡುವಂಥದ್ದು ಪ್ರಮುಖವಾದ ವಿಚಾರ. ಈ ವೇಳೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ SPB ಮಹೇಶ್, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದ್ ನಾಯಕ್, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಜಯಾನಂದ್ ಹೋಬಳಿದಾರ್, ಗಣೇಶ್ ಕಿನಿ ಬೆಳ್ವೆ, KP ಶೇಖರ್, ಗೋಪಾಲಕೃಷ್ಣ ನಾಡ, ಸಂಧ್ಯಾ ರಮೇಶ್, ಇಂಜಿನಿಯರ್ ಪ್ರದೀಪ್ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ.